ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಕನ್ನಡದಲ್ಲಿ ಹಿರೇಮದ್ದು ಅಥವಾ ಅಶ್ವಗಂಧ ಎಂದು ಕರೆಯಲ್ಪಡುವ ಈ ಔಷಧೀಯ ಸಸ್ಯವನ್ನು ಸಂಸ್ಕೃತದಲ್ಲಿ ವಾಜಿಗಂಧ, ಅಯಗಂಧ ಅಥವಾ ವರಹಕರ್ಣಿ ಎನ್ನುವ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಇಂಗ್ಲಿಷ್ನಲ್ಲಿ ವಿಂಟರ್ ಚೆರ್ರಿ ಎನ್ನುವ ಹೆಸರನ್ನು ಕೂಡ ಈ ಸಸ್ಯ ಹೊಂದಿದೆ. ಮೊದಲಿಗೆ ಈ ಸಸ್ಯದ ಪರಿಚಯವನ್ನು ತಿಳಿಸಿ ನಂತರ ಇದರ ಉಪಯೋಗಗಳ ಬಗ್ಗೆ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಈ ಸಸ್ಯ ಸುಮಾರು 1 ಅಡಿಯಿಂದ 3 ಅಡಿಗಳಷ್ಟು ಎತ್ತರಕ್ಕೆ ಪೊದೆಯ ರೂಪದಲ್ಲಿ ಬೆಳೆಯುತ್ತದೆ. ಆಡುಸೋಗೆಯ ಎಲೆಯ ರೂಪದಲ್ಲಿ ಕಂಡುಬಂದರೂ ಸಹ ಆಡುಸೋಗೆಯ ಎಲೆಗಳಿಗಿಂತ ಸಣ್ಣದಾಗಿದ್ದು ಎಲೆಗಳ ಮೇಲೆ ಬೂದು ಬಣ್ಣದ ಕೂದಲುಗಳ ತರ ರಚನೆಯಾಗಿರುತ್ತದೆ ಹಾಗೂ ಇವುಗಳ ಹೂವುಗಳು ಹಸಿರು ಹಾಗೂ ಹಳದಿ ಬಣ್ಣವನ್ನು ಹೊಂದಿರುತ್ತದೆ ಹಾಗೂ ಹಣ್ಣುಗಳು ಕೆಂಪಾಗಿದ್ದು ಒಡ್ಜಿಕೆಯಿಂದ ಕೂಡಿರುತ್ತದೆ ಹಾಗೂ ನೋಡಲು ತುಂಬಾನೇ ಮನಮೋಹಕವಾಗಿ ಕಾಣಿಸುತ್ತದೆ. ಇನ್ನು ಇವುಗಳ ಬೇರುಗಳು ಬಿಳಿ ಅಥವಾ ನಸು ಹಳದಿ ಬಣ್ಣವನ್ನು ಹೊಂದಿರುತ್ತದೆ. ಇದರ ಎಲೆಗಳನ್ನು ಉಜ್ಜಿದರೆ ಕುದುರೆಯ ಮೂತ್ರದ ವಾಸನೆ ಬರುತ್ತದೆ ಹಾಗೂ ಇವುಗಳ ಬೇರು ಸಹ ಕುದುರೆಯ ಮೂತ್ರದ ವಾಸನೆಯನ್ನು ಹೊಂದಿರುವುದರಿಂದ ಹಾಗೂ ಇವುಗಳನ್ನು ಸೇವಿಸಿದರೆ ಕುದುರೆಯಂತಹ ಶಕ್ತಿ ಬರುತ್ತದೆ ಎನ್ನುವ ಕಾರಣಕ್ಕೆ ಈ ಸಸ್ಯಕ್ಕೆ ಈ ಎಲ್ಲ ಹೆಸರುಗಳು ಬಂದಿವೆ. ಇನ್ನು ಈ ಸಸ್ಯದ ಉಪಯೋಗಗಳ ಬಗ್ಗೆ ತಿಳಿಯುವುದಾದರೆ, ಅಶ್ವಗಂಧದ ಬೇರನ್ನು ತಂದು ಹಾಲಿನಲ್ಲಿ ಬೆರೆಸಿ ಶುದ್ಧ ಮಾಡಿ ಒಣಗಿಸಿ ಪುಡಿ ಮಾಡಿ ಸಮ ಪ್ರಮಾಣದಲ್ಲಿ ಸಕ್ಕರೆಯನ್ನು ಸೇರಿಸಿ ದಿನಕ್ಕೆ 3 ಬಾರಿ ಸ್ವಲ್ಪ ಸ್ವಲ್ಪ ಸೇವಿಸಿ ಸಕ್ಕರೆ ಮಿಶ್ರಿತ ಹಾಲನ್ನು ಕುಡಿಯುವುದರಿಂದ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತದೆ ಅಂತೆ. ಕೀಲುಗಳಲ್ಲಿ ನೋವು ಅಥವಾ ಊತಗಳಿದ್ದರೆ ಅಶ್ವಗಂಧದ ಎಲೆಗಳನ್ನು ತಂದು ಅದಕ್ಕೆ ಎಣ್ಣೆ ಸವರಿ ಸ್ವಲ್ಪ ಬಿಸಿ ಮಾಡಿ ನೋವಿರುವ ಜಾಗದಲ್ಲಿ ಕಟ್ಟಿಕೊಳ್ಳುವುದರಿಂದ ನೋವು ಅಥವಾ ಊತದ ಸಮಸ್ಯೆ ಕಡಿಮೆಯಾಗುತ್ತದೆ ಅಂತೆ. ಅಶ್ವಗಂಧದ ಚೂರ್ಣವನ್ನು ನೆಲ್ಲಿಕಾಯಿ ರಸದ ಜೊತೆಗೆ ದನದ ತುಪ್ಪ ಹಾಗೂ ಜೇನು ತುಪ್ಪವನ್ನು ಬೆರೆಸಿ ಸೇವಿಸುವುದರಿಂದ ದೃಷ್ಟಿ ದೋಷಗಳಿಗೆ ತಕ್ಕ ಮಟ್ಟಿನ ಪರಿಹಾರ ಸಿಗುತ್ತದೆಯಂತೆ. ಸ್ತ್ರೀಯರಿಗೆ ಕೆಲವು ಕಾರಣಗಳಿಂದ ಸಂತಾನ ಫಲ ದೊರೆಯದಿದ್ದರೆ ಅಶ್ವಗಂಧದ ಚೂರ್ಣವನ್ನು ಸೇವಿಸುವುದರಿಂದ ದೇವರ ದಯದಿಂದ ಕೆಲವು ಅದೃಷ್ಟವಂತ ಸ್ತ್ರೀಯರಿಗೆ ಬಂಜೆತನ ಕೂಡ ನಿವಾರಣೆಯಾಗುತ್ತದೆಯಂತೆ. ಅಮೃತ ಬಳ್ಳಿಯ ರಸಕ್ಕೆ ಅಶ್ವಗಂಧದ ಚೂರ್ಣವನ್ನು ಸೇರಿಸಿ ಜೇನು ತುಪ್ಪದೊಂದಿಗೆ ಸೇವಿಸುವುದರಿಂದ ತಕ್ಕ ಮಟ್ಟಿಗೆ ಜ್ವರ ಕೂಡ ಕಡಿಮೆಯಾಗುತ್ತದೆ. ಇನ್ನು ಗಂಡಸರಲ್ಲಿ ಸಂತಾನೋತ್ಪತ್ತಿಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹ ಅಶ್ವಗಂಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆಯಂತೆ. ಕಫ, ಕೆಮ್ಮು, ನಿತ್ರಣ ಹಾಗೂ ಸ್ತ್ರೀಯರ ದೈಹಿಕ ಸಮಸ್ಯೆಗಳಿಗೆ ಅಶ್ವಗಂಧ ತಕ್ಷಣಕ್ಕೆ ಸಿಗುವ ಒಂದು ಉತ್ತಮವಾದ ಮನೆಮದ್ದು. ಇನ್ನು ನಿದ್ರಾಹೀನತೆ, ಕ್ಯಾನ್ಸರ್, ಸಂಧಿವಾತ ಹಾಗೂ ಮಧುಮೇಹಗಳಂತಹ ರೋಗಗಳನ್ನು ಹತೋಟಿಗೆ ತರಲು ಅಶ್ವಗಂಧ ತುಂಬಾನೇ ನೆರವಾಗುತ್ತದೆಯಂತೆ. ಮಾನಸಿಕ ಖಿನ್ನತೆಯನ್ನು ಸಹ ದೂರ ಮಾಡಿ ನರಮಂಡಲವನ್ನು ಸದೃಢವಾಗಿರುವಂತೆ ಅಶ್ವಗಂಧ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆಯಂತೆ. ಇನ್ನು ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಲು ಹಾಗೂ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಗಳನ್ನು ಹೆಚ್ಚಿಸಲು ಅಶ್ವಗಂಧ ನೆರವಾಗುತ್ತದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ದಯವಿಟ್ಟು ಇದನ್ನು ಉಪಯೋಗಿಸುವಾಗ ಆಯುರ್ವೇದಿಕ್ ವೈದ್ಯರ ಸಲಹೆಯ ಮೇರೆಗೆ ಇದನ್ನು ಉಪಯೋಗಿಸಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಇನ್ನೊಂದು ಹೊಸ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.